ಒಂದು ಕಡೆ ಬದುಕಿನ ಬವಣೆಯಲ್ಲಿ ಬೆಂದು ತನ್ನ ಮಗುವಿಗಾಗಿ ಹೊಸ ಜೀವನ ಕಟ್ಟಿಸಿಕೊಳ್ಳಲು ಹಂಬಲಿಸುತ್ತಿದ್ದ ಮೆಟ್ರೋ ಸುಂದರಿ, ಇನ್ನೊಂದು ಕಡೆ ಇನ್ಸ್ಟಾಗ್ರಾಮ್ ರೀಲ್ ಮೂಲಕವೇ ಬಲೆ ಬೀಳಿಸುವ ಕಿಲಾಡಿ ರೋಮಿಯೋ. ಇಬ್ಬರನ್ನ ಬೆಸೆದಿದ್ದು ಇನ್ಸ್ಟಾಗ್ರಾಮ್ನ ಆ ಒಂದು ಹಾಯ್ ಅನ್ನೋ ಮೆಸೇಜ್ ಮಾತ್ರ. ಆ ಪುಟ್ಟ ಮೆಸೇಜ್ ಹಿಂದೆ ಒಂದು ಭೀಕರ ಸ್ಕೆಚ್ ಅಡಗಿದೆ ಅಂತ ಆ ಅಮಾಯಕಿ ಸುಮಲತಾಗೆ ಸ್ವಲ್ಪವೂ ಗೊತ್ತೇ ಇರಲಿಲ್ಲ. ನಮ್ಮ ಮೆಟ್ರೋದಲ್ಲಿ ಕೆಲಸ ಮಾಡುತ್ತಾ ತನ್ನ ಮಗುವಿನೊಂದಿಗೆ ಹೊಸ ಜೀವನ ಕಟ್ಟಿಕೊಳ್ಳಲು ಹೆಣಗಾಡುತ್ತಿದ್ದ ಸುಮಲತಾ ಎಂಬಾಕೆಗೆ ಪರಿಚಯವಾಗಿದ್ದೇ ಈ ರೀಲ್ಸ್ ರಾಜ ಪಾಂಡುರಂಗ. ಹೆಂಡತಿಯಿಂದ ದೂರವಾಗಿದ್ದ ಈ ಪಾಂಡುರಂಗ ಸುಮಲತಾಗೆ ನಿನ್ನ ಮಗು ಕೂಡ ನನ್ನ ಮಗುವೇ, ನೀನೇ ನನ್ನ ಪ್ರಪಂಚ ಅಂತ ಹಸಿ ಹಸಿ ಆಸೆಗಳನ್ನ ತೋರಿಸಿದ್ದಾನೆ. ಕೊನೆಗೂ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇಬ್ಬರು ಲಿವ್ ಇನ್ ರಿಲೇಶನ್ಶಿಪ್ ಮಾಡಲು ಬಾಡಿಗೆ ಮನೆ ಮಾಡಿ ಗಂಡ ಹೆಂಡತಿಯಂತೆ 4 ವರ್ಷ ಸಂಸಾರ ಕೂಡ ಮಾಡಿದ್ದಾರೆ ನೋಡಿ. ಗಂಡನಿಲ್ಲದ ನನಗೆ ಈತ ಆಸರೆಯಾಗಿದ್ದಾನೆ, ಮಗುವಿಗೆ ತಂದೆಯ ಪ್ರೀತಿ ಸಿಗುತ್ತದೆ ಎಂಬ ಭರವಸೆಯಿಂದ ಸುಮಲತಾ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪಾಂಡುರಂಗನ ಜೊತೆ ವಾಸಿಸಲು ಒಪ್ಪಿಕೊಂಡಿದ್ದಳು. ನೆರೆ ಹೊರೆಯವರ ಕಣ್ಣಿಗೆ ಇವರು ಅನ್ಯೋನ್ಯ ದಂಪತಿಗಳಂತೆ ಕಂಡರೂ ಆ 4 ಗೋಡೆಗಳ ಮಧ್ಯೆ ನಡೆಯುತ್ತಿದ್ದು ಮಾತ್ರ ಬೇರೆಯದ್ದೇ ಕಥೆ. ಸುಮಲತಾ ಕೆಲಸಕ್ಕೆ ಹೋದ ಮೇಲೆ ಆ ಸಮಯದಲ್ಲಿ ಆಕೆಯ ಕಣ್ಣು ತಪ್ಪಿಸಿ ಪಾಂಡುರಂಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಸಕ್ರಿಯನಾಗುತ್ತಿದ್ದ. ಆತನಿಗೆ ಮೊದಲಿನಿಂದಲೂ ಹೊಸ ಹೊಸ ಹೆಣ್ಣು ಮಕ್ಕಳನ್ನ ಪರಿಚಯ ಮಾಡಿಕೊಳ್ಳುವ ಚಾಳಿ ಇತ್ತು. ಆದ್ರೆ ಪಾಂಡುರಂಗ ಅಂದುಕೊಂಡಷ್ಟು ಒಳ್ಳೆಯವನಾಗಿರಲಿಲ್ಲ. ಅಕ್ರಮ ಸಂಬಂಧದ ಮೇಲೆ ಅಕ್ರಮ ಸಂಬಂಧಗಳನ್ನ ಬೆಳೆಸುತ್ತಾನೆ ಇದ್ದ. ಈತ ಸುಮಲತಾ ಜೊತೆ ಇರುವಾಗಲೇ ಇನ್ನೊಬ್ಬಳ ಜೊತೆ ಸಹವಾಸ ಶುರು ಮಾಡಿಕೊಂಡಿದ್ದ. ಈ ವಿಷಯ ತಿಳಿದ ಸುಮಲತಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದಾಗ ಇಬ್ಬರು ದೂರವಾಗಲು ನಿರ್ಧಾರ ಕೂಡ ಮಾಡಿದ್ದಾರೆ. ಸಂಬಂಧ ಮುರಿದುಕೊಂಡ ಸುಮಲತಾ ತನ್ನ ತವರು ಮನೆ ತಬರನಹಳ್ಳಿಗೆ ಸೇರಿಕೊಂಡಿದ್ದಳು. 2 ತಿಂಗಳು ಶಾಂತವಾಗಿದ್ದ ಪಾಂಡುರಂಗ ಇದ್ದಕ್ಕಿದ್ದಂತೆ ಮನೆ ಮುಂದೆ ಬಂದು ಬೈಕ್ ವಿಚಾರವಾಗಿ ಗಲಾಟೆ ಶುರು ಮಾಡಿದ್ದಾನೆ. ಅಲ್ಲಿಗೆ ಮುಗಿದಿರಲಿಲ್ಲ. ಆತನ ತಲೆಯಲ್ಲಿ ಅಂದು ಓಡಾಡುತ್ತಿರುವ ಪ್ಲಾನೇ ಬೇರೆಯಾಗಿತ್ತು. ಪಾಂಡುರಂಗ ಕೇವಲ ಜಗಳವಾಡಲು ಅಲ್ಲಿ ಬಂದಿರಲಿಲ್ಲ. ಆತ ಮೊದಲೇ ತಯಾರಿಯೊಂದಿಗೆ ಬಂದಿದ್ದ. ಸುಮಲತಾ ಅವರ ತವರು ಮನೆಯಾದ ತವರನಹಳ್ಳಿಗೆ ಹೋದಾಗ ಆತನ ಕೈಯಲ್ಲಿ ದೊಡ್ಡದೊಂದು ಪೆಟ್ರೋಲ್ ಕ್ಯಾನೇ ಇತ್ತು. ಸುಮಲತಾ ಅವಳನ್ನ ಹೇಗಾದ್ರೂ ಮಾಡಿ ಹೊರಗೆ ಕರೆಯಬೇಕೆಂದು ಬೈಕ್ ಕೀ ಕೊಡುವಂತ ನೆಪ ಹೂಡಿದ್ದಾನೆ. ಆದ್ರೆ ಬೈಕ್ ತನ್ನದಲ್ಲ ಅಂತ ಸುಮಲತಾ ನಿರಾಕರಿಸಿದ ತಕ್ಷಣ ಆತ ತನ್ನ ಅಸಲಿ ರೂಪವನ್ನ ತೋರಿಸಲು ಪ್ರಾರಂಭಿಸಿದ್ದಾನೆ. ಸುಮಲತಾ ಅಪ್ಪ ಅಮ್ಮ ಮಗಳ ರಕ್ಷಣೆಗೆ ಬಂದಿದ್ದೇ ಈತನಿಗೆ ಇನ್ನಷ್ಟು ಕೋಪ ತಂದಿತ್ತು. ಅಡ್ಡ ಬಂದ ಆಕೆಯ ವಯಸ್ಸಾದ ತಂದೆ ತಾಯಿ ಮೇಲೂ ಕೂಡ ಪೆಟ್ರೋಲ್ ಅನ್ನು ಸುರಿದಿದ್ದಾನೆ. ಇವರೆಲ್ಲರೂ ಸಾವರಿಸಿಕೊಳ್ಳುವ ಮೊದಲೇ ಬೆಂಕಿ ಕಡ್ಡಿ ಗೀರಿ ಹಚ್ಚಿದ್ದಾನೆ. ಕ್ಷಣಾರ್ಧದಲ್ಲಿ ಇಡೀ ಮನೆಯ ಆವರಣವು ಬೆಂಕಿಯ ಕೆನ್ನಾಲೆಗೆ ಸಿಲುಕಿತ್ತು. ಮನೆಯ ಮುಂಭಾಗದಲ್ಲೇ 3 ಬೆಂಕಿಯಿಂದ ಉರಿಯುತ್ತಿದ್ದರೆ ಆ ಭಾಗವೆಲ್ಲ ಅವರ ನೋವಿನ ಕಿರಿಚಾಟದಿಂದ ತುಂಬಿಕೊಂಡಿತ್ತು. ಮನೆಯ ಆವರಣವೆಲ್ಲ ದಟ್ಟವಾಗಿ ಹೊಗೆ ಮತ್ತು ಬೆಂಕಿಯಿಂದ ಆವೃತವಾಗಿತ್ತು. 4 ವರ್ಷಗಳ ಕಾಲ ನಿನ್ನ ಕಣ್ಣೀರು ಒರೆಸುತ್ತೇನೆ, ನಿನ್ನ ಮಗುವನ್ನ ಸಾಕುತ್ತೇನೆ ಅಂತ ಭಾಷೆ ಕೊಟ್ಟಿದ್ದ ಈ ವ್ಯಕ್ತಿ ಇಂದು ಅವರನ್ನೆಲ್ಲ ಜೀವಂತವಾಗಿ ಸುಡಲು ಮುಂದಾಗಿದ್ದ. ಈ ಒಂದು ಕ್ರೌರ್ಯ ಕಂಡು ಸುತ್ತಮುತ್ತಲಿನ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದರು. ಎಲ್ಲರೂ ಬಂದು ಹಾಗೋ ಹೀಗೋ ಮಾಡಿ ಆ 3 ಬಚಾವ್ ಮಾಡಿದ್ದಾರೆ. ಅಲ್ಲಿ ಪ್ರೀತಿ ಇರಬೇಕಾದ ಜಾಗದಲ್ಲಿ ದ್ವೇಷದ ಬೆಂಕಿ ಉರಿಯುತ್ತಿತ್ತು. ಪಾಂಡುರಂಗನ ಉದ್ದೇಶ ಕೇವಲ ಸುಮಲತಾಳನ್ನು ಹೆದರಿಸುವುದಾಗಿಲ್ಲ, ಬದಲಾಗಿ ಇಡೀ ಕುಟುಂಬವನ್ನೇ ನಾಶ ಮಾಡುವ ಉದ್ದೇಶದಿಂದ ಅಲ್ಲಿಗೆ ಬಂದಿದ್ದ. ಬೆಂಕಿಯ ತೀವ್ರತೆ ಸುಮಲತಾ ಮತ್ತು ಅವರ ತಂದೆ ತಾಯಿಯನ್ನ ಭೀಕರವಾಗಿ ಸುಟ್ಟು ಹಾಕಿತ್ತು. ಅಲ್ಲಿದ್ದ ಸ್ಥಳೀಯರು ಅವರನ್ನ ತಕ್ಷಣವೇ ಆಂಬ್ಯುಲೆನ್ಸ್ ಅನ್ನ ಕರೆಸಿ ಆಸ್ಪತ್ರೆಗೆ ದಾಖಲೆ ಮಾಡಿದ್ದರು. ಹೌದು ಸ್ನೇಹಿತರೆ, ಪಾಂಡುರಂಗನ ಈ ರಾಕ್ಷಸಿ ಪ್ರವೃತ್ತಿ ನೋಡಿ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯೇ ನಡುಗಿ ಹೋಗಿತ್ತು. ಹಳೆಯ ಲಿವಿಂಗ್ ಸಂಬಂಧವೊಂದು ಇಷ್ಟು ಭೀಕರ ಅಂತ ಕಾಣುತ್ತದೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಸದ್ಯಕ್ಕೆ ಆರೋಪಿ ಪಾಂಡುರಂಗ ಪೊಲೀಸರ ಅತಿಥಿಯಾಗಿದ್ದಾನೆ. ಆದ್ರೆ ಅಮಾಯಕ ಕುಟುಂಬ ಈಗ ಆಸ್ಪತ್ರೆಯ ಬೆಡ್ ಮೇಲೆ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದೆ. ನೋಡಿದ್ರಾ ಸ್ನೇಹಿತರೆ, ಈ ಸೋಷಿಯಲ್ ಮೀಡಿಯಾ ಲವ್, ಈ ಸೋಷಿಯಲ್ ಮೀಡಿಯಾ ಫ್ರೆಂಡ್ಶಿಪ್, ಈ ಸೋಷಿಯಲ್ ಮೀಡಿಯಾ ಪ್ರೀತಿ ಯಾವ ಮಟ್ಟಕ್ಕೆ ಹೋಗಿ